ಇವತ್ತು ನಡೆದ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯು ರಣರಂಗವಾಯಿತು. ಸ್ಮಾರ್ಟ್ ಸಿಟಿ ಅನುದಾನವನ್ನ ಕಸಾಯಿಖಾನೆಗೆ ಮೀಸಲಿಟ್ಟ ವಿಚಾರದ ಹಿನ್ನೆಲೆಯಲ್ಲಿ ಸಭೆಯು ಭಾರಿ ಗದ್ದಲಕ್ಕೆ ಕಾರಣವಾಯಿತು. ಜೊತೆಗೆ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಟೋಲ್ ಸಂಗ್ರಹ ಕೇಂದ್ರವನ್ನ ರದ್ದುಪಡಿಸಬೇಕೆಂದು ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಯಿತು. ಹಾಗಾದ್ರೆ ಇವತ್ತು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಏನಾಯ್ತು ನೋಡ್ಕೊಂಬರೋಣ ಬನ್ನಿ. ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಭಾರೀ ಗದ್ದಲ. ಸ್ಮಾರ್ಟ್ ಸಿಟಿ ಅನುದಾನವನ್ನು ಕಸಾಯಿಖಾನೆಗೆ ಮೀಸಲಿಟ್ಟ ವಿಚಾರಕ್ಕೆ ಸಂಬಂಧಿಸಿ ಆಡಳಿತ ಹಾಗೂ ವಿಪಕ್ಷ ನಾಯಕರ ನಡುವೆ ಪರ ವಿರೋಧದ ಚರ್ಚೆ ನಡೆಯಿತು. ಇನ್ನು ಪಾಲಿಕೆಯ ವಿಪಕ್ಷ ಸದಸ್ಯ ಸುಧೀರ್ ಶೆಟ್ಟಿ ಕಣ್ಣೂರು ಕಸಾಯಿಖಾನೆ ಅಭಿವೃದ್ಧಿ ವಿಚಾರಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಮಾರ್ಟ್ ಸಿಟಿ ಯೋಜನೆಯ ಅನುದಾನ ಮೀಸಲು ಇಡಬಾರದೆಂದು ಪಟ್ಟು ಹಿಡಿದರು. ಇನ್ನು ಆರೋಗ್ಯದ ಹಿತದೃಷ್ಟಿಯಿಂದ ಕಸಾಯಿಖಾನೆಯನ್ನ ಅಭಿವೃದ್ಧಿಪಡಿಸಬೇಕಾಗಿದೆ ಎಂದು ಆಡಳಿತ ಪಕ್ಷದ ನಾಯಕರು ಸಭೆಯಲ್ಲಿ ಗಮನ ಸೆಳೆದರು. ಇದಕ್ಕೆ ವಿಪಕ್ಷ ಸದಸ್ಯರು ವಿರೋಧ ವ್ಯಕ್ತಪಡಿಸಿದಾಗ ಸಭೆಯು ಗದ್ದಲಕ್ಕೆ ಕಾರಣವಾಯಿತು. ಇದೇ ವೇಳೆ ವಿಪಕ್ಷ ಸದಸ್ಯ ಪ್ರೇಮಾನಂದ ಶೆಟ್ಟಿ ಅವರು ಪಾಲಿಕೆ ಆಯುಕ್ತರು ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಅನುದಾನವನ್ನ ಕಸಾಯಿಖಾನೆಗೆ ನೀಡಬೇಕಾದ್ರೆ ಕೆಲವೊಂದು ನಿಯಮಗಳಿವೆ, ಅದನ್ನೆಲ್ಲ ಗಾಳಿಗೆ ತೂರಲಾಗಿದೆ ಎಂದು ಆರೋಪಿಸಿದ್ರು. ನಿರ್ಣಯ ಮಾಡಿ ಈ ಯೋಜನೆಯನ್ನ ಸ್ಮಾರ್ಟ್ ಸಿಟಿಯಲ್ಲಿ ತಗೊಳ್ಬೇಕೆನ್ನುವಂತ ನಿರ್ಣಯಗಳನ್ನು ಮಾಡಿರುವಂಥದ್ದು. ಪಂಪೆಲ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಸೆಂಟ್ರಲ್ ಮಾರ್ಕೆಟ್ ಇರ್ಬೋದು, ಮಲ್ಟಿ ಲೆವೆಲ್ ಕಾರ್ ಪಾರ್ಕ್, ಇದೆಲ್ಲ ನಮ್ಮ ಯೋಜನೆಗಳು ಅಂಡರ್ ಪ್ರೋಸೆಸ್. ಇದೆಲ್ಲವೂ ಕೂಡ ನಾವು ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಬೇರೆ ಬೇರೆ ಹಂತದಲ್ಲಿ ತಯಾರಿಗಳನ್ನು ಮಾಡಿರುವಂಥ ಯೋಜನೆಗಳು. ಆದರೆ ಆ ಕಡತವನ್ನು ಯಾವ ರೀತಿ ನಾವು ಕ್ಲೋಸ್ ಮಾಡಿದ್ದೇವೆ, ಈ ಪರಿಷತ್ತಲ್ಲಿ ಅದನ್ನು ಮಂಡನೆ ಮಾಡಿ ಎಲ್ಲರ ಸಹಮತವನ್ನು ತೆಗೆದುಕೊಂಡು ಆ ಕಡತವನ್ನು ಇಲ್ಲಿಂದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅನುಷ್ಠಾನ ಮಾಡಬೇಕೆನ್ನುವಂಥ ಸರಿಯಾದ ನಿರ್ಣಯವನ್ನು ತಗೊಂಡಿದ್ದೇವೆ. ಈ ನಿರ್ಣಯ ಕೂಡ ಅದೇ. ಸನ್ಮಾನ್ಯ ಮೇಯರ್ ಅವರೇ, ಏನು ಕಸಾಯಿಖಾನೆ ಸ್ಲಾಟರ್ ಹೌಸ್ ಏನಿದೆ, ಈ ಹಿಂದಿನ ಪ್ರಸ್ತಾವನೆ ಸರಿಸುಮಾರು 10-12 ವರ್ಷಗಳಿಂದ ಇದರ ಬಗ್ಗೆ ಹಂತ ಹಂತವಾಗಿ ನನ್ನಲ್ಲಿ ಒಂದು ಪತ್ರ ಉಂಟು. ಇದೇ ಕಮಿಷನರ್, ನಮ್ಮ ಆಯುಕ್ತರು, ಈಗಿನ ಆಯುಕ್ತರೇ ಒಂದು ಪತ್ರ ಬರೀತಾರೆ 2015ರಲ್ಲಿ. ಕಸಾಯಿಖಾನೆಯ DPR 17 ಕೋಟಿಗೆ DPR ಅಂದರೆ 2014ರಲ್ಲಿ ಈ ಸದನದಲ್ಲಿ ಕೊಟ್ಟಂತ ಅನುಮೋದನೆಗೆ ಇನ್ನೊಂದು ಸರ್ಕಾರ ಕಾರ್ಯದರ್ಶಿಗಳಿಗೆ, ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಬರೀತಾರೆ, ಇವರೇ ಕಮಿಷನ್. ಇದು ಪ್ರೊಸೆಸ್ ಅಲ್ಲಿ ಉಂಟು, ಈ ಹಂತದಲ್ಲಿ ಇದೆ, ನಾವು ಇದನ್ನು ಅನುಷ್ಠಾನ ಮಾಡ್ತೇವೆ, ಇದರ DPR ಈಗಾಗಲೇ ಸರ್ಕಾರಕ್ಕೆ ಹೋಗಿದೆ, ಎಲ್ಲ ಉಲ್ಲೇಖಗಳು ಉಂಟು. 2012ರ ನಿರ್ಣಯಗಳ ಬೇರೆ ಬೇರೆ ಉಲ್ಲೇಖಗಳನ್ನು ಆಧರಿಸಿ ಇದೇ ಆಯುಕ್ತರು ಬರೀತಾರೆ. ಇಷ್ಟೆಲ್ಲ ವಿಚಾರಗಳು ಇರುವಾಗ ಒಬ್ಬ ಖಂಡಿತವಾಗಲು ಇದಕ್ಕೆ ಪ್ರತಿಕ್ರಿಯಿಸಿದ ಮೇಯರ್ ಕೆ ಭಾಸ್ಕರ್ ಮೊಯ್ಲಿ ಅವರು, ಕಸಾಯಿಖಾನೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಬಳಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಜಮೀನು ಲಭ್ಯವಾದರೆ ಅಲ್ಲಿಂದ ಸ್ಥಳಾಂತರ ಮಾಡಲಾಗುವುದೆಂದು ಹೇಳಿದ್ರು. ಈಗ ಏನಂದ್ರೆ ನಾವು ತುಂಬಾ ಕಡೆ ಜಾಗ ನೋಡಿದ್ದೇವೆ, ಅದೇನು ಆಗಿಲ್ಲ. ಸರಿ, ಬಲ್ಲಾವಲ್ಲಿ, ಬಚ್ಚನಾಡಿ, ಅದು ಕಣ್ಣೂರಲ್ಲಿ ಜಾಗ ಸರಿ
ಇದೇ ವೇಳೆ ನಗರ ಪಾಲಿಕೆ ವ್ಯಾಪ್ತಿಯ ಟೋಲ್ ಸಂಗ್ರಹಕ್ಕೆ ಆಡಳಿತ ಪಕ್ಷದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೆ ವಿಪಕ್ಷ ಆಡಳಿತ ನಾಯಕರು ಬೆಂಬಲ ವ್ಯಕ್ತಪಡಿಸಿದ್ರು. ಟೋಲ್ ಸಂಗ್ರಹಕ್ಕೆ ನಮ್ಮ ವಿರೋಧವಿದೆ ಎಂದು ಹೇಳಿದ್ರು. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರವು ಜನವರಿ 3ರಂದು ನಮ್ಮ ಲೋಕೋಪಯೋಗಿ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ರೀಜನಲ್ ಆಫೀಸ್ನ ಅಧಿಕಾರಿಗಳು ಕೂಡ ಇದ್ರು. ಅವರು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಏನಂತ ಹೇಳಿದ್ರೆ, ಸುರತ್ಕಲ್ಲಿರುವ NIT ಟೋಲ್ ಗೇಟ್ ಅನ್ನು ಹೆಜಮಾಡಿ ನವಯುಗ ಟೋಲ್ ಕಂಪನಿಯೊಂದಿಗೆ ವಿಲೀನಗೊಳಿಸಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದೆಂದು ಮೇಯರ್ ತಿಳಿಸಿದ್ರು. ಇನ್ನು ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಸದರ ನೇತೃತ್ವದಲ್ಲಿ ಸಭೆ ನಡೆಸಲಾಗುವುದೆಂದು ಮೇಯರ್ ಕೆ ಭಾಸ್ಕರ್ ಮೈಲೆ ಸಭೆಯಲ್ಲಿ ತಿಳಿಸಿದ್ರು. ಒಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯು ಮಿಶ್ರ ಬೆಳವಣಿಗೆಗೆ ಸಾಕ್ಷಿಯಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.